ಸಾಧು ಶೆಟ್ಟಿ. ಒಂದು ಕಾಲದಲ್ಲಿ ಮುಂಬೈ ಭೂಗತ ಜಗತ್ತನ್ನ ಆಳಿದ್ದ ಸಾಧು ಶೆಟ್ಟಿಯ ಹೆಸರು ಕೇಳದವರೇ ಇರ್ಲಿಕ್ಕಿಲ್ಲ. ಹೌದು, ಈ ಹೆಸರಿನ ತಾಕತ್ತು ಎಷ್ಟಿತ್ತಂದ್ರೆ 25-30 ವರ್ಷಗಳ ಹಿಂದೆ ಸಾಧು ಶೆಟ್ಟಿ ಅಂದ್ರೆ ಇಡೀ ಮುಂಬೈನ ಜನ ನಡುಗುವ ಪರಿಸ್ಥಿತಿ ಇತ್ತು. ಮುಂಬೈನಲ್ಲಿದ್ದ ಅಷ್ಟು ಗ್ಯಾಂಗ್ಸ್ಟರ್ಗಳು ಸಾಧು ಶೆಟ್ಟಿಯನ್ನ ಸಾಧಣ್ಣ ಅಂತಲೇ ಕರೆಯತೊಡಗಿದ್ರು. ಇಷ್ಟಕ್ಕೂ ಮೂಲತಃ ಉಡುಪಿ ಜಿಲ್ಲೆಯ ಪಣಿಯೂರು ಮೂಲದ ಸದಾನಂದ ನಾಥು ಶೆಟ್ಟಿ ಆಲಿಯಾಸ್ ಸಾಧು ಶೆಟ್ಟಿ ಡಾನ್ ಆಗಿ ಬದಲಾಗಿದ್ದೇ ಒಂದು ಅಚ್ಚರಿ. ಅದಕ್ಕೆ ಕಾರಣವಾಗಿದ್ದೇ ಶಿವಸೇನೆ ಕಾರ್ಯಕರ್ತರ ದುರಾಡಳಿತ ಅನ್ನೋದನ್ನ ನೀವು ನಂಬಲೇಬೇಕು. 1966ರಲ್ಲಿ ಆರಂಭಗೊಂಡ ಶಿವಸೇನೆ ಆಗಷ್ಟೇ ಮುಂಬೈಯಲ್ಲಿ ಠಿಕಾಣಿ ಹೂಡಿದ್ದ ಮದ್ರಾಸಿಗಳು ಮತ್ತು ಮಂಗಳೂರಿನ ಶೆಟ್ಟಿಗಳನ್ನ ಪೀಡಿಸಲು ಆರಂಭಿಸಿದ್ರು. ಹಪ್ತಾ ನೀಡದ ಹೋಟೆಲ್ ಉದ್ಯಮಿಗಳನ್ನ ಓಡಿಸಲು ಶುರು ಮಾಡಿದ್ರು. ಮುಂಬೈನ ಚೆಂಬೂರ್ನಲ್ಲಿ ಹೋಟೆಲ್ ಮಾಡಿಕೊಂಡಿದ್ದ ತನ್ನ ಅಪ್ಪ ನಾಥು ಶೆಟ್ಟಿ ಶಿವಸೈನಿಕರ ಕೀಟಲಿಯಿಂದ ಊರಿಗೆ ಓಡಿ ಬರುವಂತಾಗಿತ್ತು. ಆಗ ಸಾಧು ಶೆಟ್ಟಿ ವಯಸ್ಸು ಕೇವಲ 16. ಆ 16 ವರ್ಷದ ಬಾಲಕನಾಗಿದ್ದ ಸದಾನಂದ ಶಿವಸೈನಿಕರ ಮೇಲೆ ತಿರುಗಿ ಅಟ್ಯಾಕ್ ಮಾಡಿದ್ದ. ಆವತ್ತಿನ ಅಟ್ಯಾಕ್ ಬಳಿಕ ಶಿವಸೈನಿಕರಿಂದ ತಪ್ಪಿಸಿಕೊಂಡು ಭೂಗತ ಜಗತ್ತಿಗೆ ಎಂಟ್ರಿ ಕೊಟ್ಟ ಸಾಧು ಶೆಟ್ಟಿ ಆ ಬಳಿಕ ಹಿಂದಿರುಗಿ ನೋಡಲೇ ಇಲ್ಲ. ದಾವೂದ್ ಇಬ್ರಾಹಿಂಗಿಂತಲೂ ಹೆಚ್ಚು ಪ್ರಭಾವಿಯಾಗಿ ಎದ್ದು ನಿಂತ ಸಾಧು ಶೆಟ್ಟಿಯದ್ದು ರಕ್ತ ಸಿಕ್ತ ಅಧ್ಯಾಯ. ಸಾಧು ಶೆಟ್ಟಿಯ ಜೀವನ, ಭೂಗತ ಜಗತ್ತಿನ ಕರಾಳ ಚರಿತ್ರೆಯನ್ನ ಮಂಗಳೂರಿನ ಹಿರಿಯ ಕ್ರೈಮ್ ಪತ್ರಕರ್ತ ಮೋಹನ್ ಬೋಳಂಗಡಿ ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಮುಂಬೈ ಭೂಗತ ಜಗತ್ತಿನಲ್ಲಿ ಪಣಿಯೂರು ಸಾಧು ಶೆಟ್ಟಿ ಅರ್ಥಾತ್ ಚೆಂಬೂರು ಸಾಧು ಶೆಟ್ಟಿ ಇವರದೊಂದು ರಕ್ತರಂಜಿತ ಅಧ್ಯಾಯ. ತನ್ನ 17ನೇ ವಯಸ್ಸಿನಲ್ಲಿ ಶಿವಸೇನೆಯ ಗೂಂಡಾನೊಬ್ಬನನ್ನು ಕೊಲೆ ಮಾಡುವ ಮೂಲಕ ಪಾತಕ ಲೋಕಕ್ಕೆ ಎಂಟ್ರಿ ಕೊಟ್ಟಂಥ ಸಾಧು ಶೆಟ್ಟಿ ಕೊನೆಗೆ ಅದೇ ಚೆಂಬೂರಿನಲ್ಲಿ ಮುಂಬೈ ಕ್ರೈಮ್ ಬ್ರಾಂಚ್ ಅಧಿಕಾರಿ ವಿಜಯ್ ಸಾಲಸ್ಕರ್ ಅವರ ಕೈಯಲ್ಲಿ ಎನ್ಕೌಂಟರ್ಗೆ ಬಲಿಯಾಗುವುದರೊಂದಿಗೆ ಸರಿಸುಮಾರು 35 ವರ್ಷಗಳ ಕಾಲ ಭೂಗತ ಜಗತ್ತಿನಲ್ಲಿ ತನ್ನ ಛಾಪನ್ನು ಮೂಡಿಸಿದರು. ಮುಂಬೈ ಕ್ರೈಮ್ ಬ್ರಾಂಚ್ ಪೊಲೀಸರು ಲಿಸ್ಟ್ ಮಾಡಿದಂತಹ ಟಾಪ್ 10 ಭೂಗತ ಜೀವಿಗಳ ಲಿಸ್ಟಿನಲ್ಲಿ 7ನೇ ಹೆಸರೇ ಪಣಿಯೂರು ಸಾಧು ಶೆಟ್ಟಿ. ದಾವೂದ್ ಇಬ್ರಾಹಿಂನ ಹೆಸರು 1ನೇ ಸ್ಥಾನದಲ್ಲಿದ್ದರೆ ಚೋಟರಾಜನ ಹೆಸರು 2ನೇ ಸ್ಥಾನದಲ್ಲಿತ್ತು. ಅದರ ನಂತರ ಕೆಲವರ ಹೆಸರುಗಳಿತ್ತು. 7ನೇ ಹೆಸರೇ ಪಣಿಯೂರು ಸಾಧು ಶೆಟ್ಟಿ. ಇಂಥ ಸಾಧು ಶೆಟ್ಟಿ ಭೂಗತ ಜಗತ್ತಿನ ಒಳಗೆ ಬಂದದ್ದೇ ಒಂದು ಅಚಾನಕ್ ಘಟನೆಯಿಂದ. ಸಾಧು ಶೆಟ್ಟಿಯ ತಂದೆ ನಾಥು ಶೆಟ್ಟಿ ಅಂತ ಹೇಳುವವರು ಮೂಲತಃ ಪಡುಬಿದ್ರಿ ಸಮೀಪದ ಪಣಿಯೂರಿನವರು. ಅವರು ಮುಂಬೈಯಲ್ಲಿಗೆ ಹೋಗಿ ಅಲ್ಲಿ ಚೆಂಬೂರು ತಿಲಕನಗರ ಏರಿಯಾದಲ್ಲಿ ಸಣ್ಣದೊಂದು ಹೋಟೆಲ್ ಇಟ್ಟುಕೊಂಡಿದ್ದರು. ಅದರಿಂದಾಗಿ ಸಾಧು ಶೆಟ್ಟಿ ಅವರು ಸಹ ಅಲ್ಲೇ ಹುಟ್ಟಿ ಬೆಳೆದಂಥವರು. ಯಾವಾಗ ಮುಂಬೈನಲ್ಲಿ ಶಿವಸೇನೆ ಆರಂಭವಾಯಿತು ಆಗ ಮದ್ರಾಸಿಗಳಂತ ನಾವು ಯಾರನ್ನೆಲ್ಲ ಅವರು ಕರಿತಾ ಇದ್ದರು, ಮರಾಠಿಗಳು. ಅವರನ್ನೆಲ್ಲ ಅಲ್ಲಿಂದ ಓಡಿಸುವಂಥದ್ದು, ಅವರ ಮೇಲೆ ದಬ್ಬಾಳಿಕೆ ನಡೆಸುವಂಥದ್ದು ನಡೀತಾ ಬಂತು. ಈ ಸಂದರ್ಭದಲ್ಲಿ ನಾಥು ಶೆಟ್ಟಿಯವರ ಹೋಟೆಲ್ ಬಿಟ್ಟು ಊರಿಗೆ ಬಂದಾಗ ಸಾಧು ಶೆಟ್ಟಿ ಅಲ್ಲಿ ಉಳ್ಕೊಂಡು, ಆಗ ಸಾಧು ಶೆಟ್ಟಿಗೆ 16ನೇ ವರ್ಷ. ಹಾಗೆ ಉಳ್ಕೊಂಡ ಸಾಧು ಶೆಟ್ಟಿ ಅಲ್ಲಿ ಒಂದು ಈ ಎಣ್ಣೆ ಮಿಲ್ಲಿನಲ್ಲಿ ಕೆಲಸ ಮಾಡ್ತಾಯಿದ್ರು. ಒಂದು ಸಾರಿ ಏನಾಯಿತು ಅಂದರೆ ಅಲ್ಲಿ ಲೋಕಲ್ ರೌಡಿ ಅಂತ ಹೇಳ್ಕೊಂಡಿದ್ದು ಶಿವಸೇನೆಯ ಒಬ್ಬ ಗೂಂಡ ವಿಷ್ಣು ದೊಗಳೆ ಚವ್ಹಾಣ್ ಅಂತೇಳಿ ಅವನು ಸಾಧು ಶೆಟ್ಟಿಯ ಮೇಲೆ ಹಲ್ಲೆ ಮಾಡ್ತಾನೆ. ಇವರಿಗೆ ಗಾಯ ಆಗ್ತದೆ, ಇವರು ಆಸ್ಪತ್ರೆಗೆ ಹೋಗ್ತಾರೆ. ಅದರ ನಂತರ ವಾಪಸ್ಸು ಬಂದು ಸ್ವಲ್ಪ ದಿವಸ ಆದಾಗ ಪುನಃ ಅದೇ ವಿಷ್ಣು ದೊಗಳೆ ಚವ್ಹಾಣ್ ಇವರಿಗೆ ಇದರಿಂದ ಬರೋದು ಕಾಣ್ತದೆ. ಇವ ಇನ್ನೊಮ್ಮೆ ಹಲ್ಲೆ ಮಾಡ್ತಾನೆ ಅಂತ ಹೇಳಿಕೊಂಡು ಅದೇ ಎಣ್ಣೆ ಗಿರಣಿಯ ಬಾಗಿಲಿಗೆ ಸಿಲುಕಿಸುವ ಕಬ್ಬಿಣದ ಸರಳಿಂದ ವಿಷ್ಣು ದೊಗಳೆ ಚವ್ಹಾಣ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ. ವಿಷ್ಣು ದೊಗಳೆ ಚವ್ಹಾಣ್ ಅಲ್ಲಿ ಸಾಯ್ತಾನೆ. ಇವರು ಹೆದರಿ ನೇರವಾಗಿ ವರದರಾಜ್ ಮೊದಲಿಯಾರ್ ಬಳಿಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ವರದರಾಜ ಮೊದಲಿಯಾರು ಆ ಏರಿಯಾದಲ್ಲಿ ಏನು ಚೆಂಬೂರು ಇರ್ಬೋದು, ಘಾಟ್ಕೊಪ್ಪರ್ ಇರ್ಬೋದು, ಆ ಏರಿಯಾದಲ್ಲಿ ವರದರಾಜ ಮೊದಲಿಯಾರು ಅಲ್ಲಿನ ಈ ಸ್ಥಳೀಯರಿಗೆ ಅಂದರೆ ಮದ್ರಾಸಿಗಳಂತೇಳಿ ನಾವು ಕರ್ನಾಟಕದವರು, ತಮಿಳುನಾಡಿನವರು, ಕೇರಳದವರು, ಆಂಧ್ರದವರು ಇವರೆಲ್ಲರೂ ಅವರು ಟೋಟಲೇ ಕರೆದಿದ್ದ ಮದ್ರಾಸಿಗಳು. ಈ ಮದ್ರಾಸಿಗಳಿಗೆ ಅವರೊಂದು ಲೀಡರ್ ಆಗಿದ್ದರು. ಅದೇ ವರದರಾಜ ಮೊದಲಿಯಾರಿಗೂ ಅಲ್ಲಿದ್ದು ಕೆಲವೊಂದು ಅಡ್ಡಕಸುಬುಗಳಿತ್ತು. ಅದರಿಂದಾಗಿ ಅವ್ರಿಗೆ ಎಲ್ಲ ಪೊಲೀಸ್ ವ್ಯವಸ್ಥೆ, ಅಲ್ಲಿನ ಲೋಕಲ್ ರೌಡಿ ವ್ಯವಸ್ಥೆ ಎಲ್ಲವೂ ಅವರ ಕೈಯಲ್ಲಿ ನಿಯಂತ್ರಣದಲ್ಲಿತ್ತು. ಅದರಿಂದಾಗಿ ಇವರು ಅಲ್ಲಿಗೆ ಹೋಗ್ತಾರೆ.
ಅವರು ಇವರಿಗೆ ಶೆಲ್ಟರ್ ಕೊಡ್ತಾರೆ, ಅವರೇ ಪೊಲೀಸಿಗೆ ಸರೆಂಡರ್ ಮಾಡ್ತಾರೆ. ಅದನಂತರ ಇವರು ಜೈಲಿಗೆ ಹೋಗ್ತಾರೆ. ಜೈಲಿಗೆ ಹೋಗಿ 4-7 ತಿಂಗಳಲ್ಲಿ ಇವರು ವಾಪಸ್ ಬರ್ತಾರೆ. ಆಗ ಸಂದರ್ಭದಲ್ಲಿ ಏನಂದರೆ ಈ ಮುಂಬೈಯಲ್ಲಿ ಹೇಗಿತ್ತು ಅಂದರೆ, ಮುಂಬೈನಲ್ಲಿ ಇಡೀ ದೇಶದಲ್ಲಿ ಹಾಗೇ ಇತ್ತು. ಈ ಮರ್ಡರ್ ಕೇಸಿಗೆ ಜಾಮೀನು ಆಗ್ತಾ ಇರಲಿಲ್ಲ, ಬೇಲ್ ಅಪ್ಲಿಕೇಶನ್ ಹಾಕ್ತಲೂ ಇರಲಿಲ್ಲ. 3 ತಿಂಗಳಲ್ಲಿ ಚಾರ್ಜ್ ಶೀಟ್ ಮಾಡ್ತಾಯಿದ್ರು, 4ನೇ ತಿಂಗಳಲ್ಲಿ ಟ್ರಯಲ್ ಸ್ಟಾರ್ಟ್ ಆಗ್ತಾಯಿತ್ತು, 5-6 ತಿಂಗಳಲ್ಲಿ ಕೇಸ್ ಮುಗಿದಿತ್ತು. ಒಂದು ಶಿಕ್ಷೆ ಆಗ್ತಿತ್ತು, ಅಂದರೆ ಬಿಡುಗಡೆ ಆಗ್ತಾಯಿತ್ತು. ಇದು ವ್ಯವಸ್ಥೆ ಇದ್ದದ್ದು. ಅದೇ ರೀತಿ ವಿಷ್ಣು ದೊಗಳೆ ಚವಾಣ್ ಮರ್ಡರ್ ಕೇಸಲ್ಲಿ ಸಾಧು ಶೆಟ್ಟಿ ಹೊರಗೆ ಬರ್ತಾರೆ. ಹೊರಗೆ ಬಂದು ಪುನಃ ಅಲ್ಲಿ ಚೆಂಬೂರಲ್ಲಿ ಅವರಿಗೆ ಬೇರೆ ಎಲ್ಲೂ ಚೆಂಬೂರು ಚಲೋಕ ನಗರದಲ್ಲಿ ಪುನಃ ಅಲ್ಲಿರ್ತಾರೆ. ಒಂದು ಸಾರಿ ಇವರ ಮೇಲೆ ಶಿವಸೇನೆ ಯಾರು ಸತ್ತಿದ್ದಾನೆ ವಿಷ್ಣು ದೊಗಳೆ ಚವಾಣ್ ಅಂತೇಳಿ ಅವನ ಸಹಚರರು ಇವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಇವರು ಆಸ್ಪತ್ರೆ ದಾಖಲಾಗ್ತಾರೆ. ಆ ಸಂದರ್ಭದಲ್ಲಿ ವರದರಾಜ ಮೊದಲಿಯಾರೇ ಇವರನ್ನು ಆಸ್ಪತ್ರೆಯಿಂದ ಇದು ಮಾಡಿ ವಾಪಸ್ ತೆಗೆದಿಸಿ ಅವ್ರಿಗೆ ಆಗ ಹೇಳ್ತಾರೆ, ಇನ್ನೂ ನೀನು ಇರುವುದು ಡೇಂಜರು, ಜಾಗ್ರತೆಯಾಗಿ ಇರಬೇಕು ಅಂತೇಳಿ. ಆ ಸಂದರ್ಭದಲ್ಲಿ ಸಾಧು ಶೆಟ್ಟಿ ಕೈಗೆ ಒಂದು ರಿವಾಲ್ವರ್ ಕೊಡ್ತಾರೆ, ಇದೇ ವರದರಾಜ ಮೊದಲಿಯಾರ್. ಆ ರಿವಾಲ್ವರನ್ನು ಹಿಡ್ಕೊಂಡು ಸಾಧು ಶೆಟ್ಟಿ ಅವರ ಮೇಲೆ ಅಟ್ಯಾಕ್ ಮಾಡಿದಂಥ 4 ಮಂದಿಯನ್ನು ಗುರುತಿಸಿ 4 ಮಂದಿಯನ್ನು ಕೊಲೆ ಮಾಡ್ತಾರೆ. ಅಲ್ಲಿಗೆ ಸಾಧು ಶೆಟ್ಟಿಯ ಭೂಗತಗೆ ಡೈರೆಕ್ಟಾಗಿ ಎಂಟ್ರಿ ಆಗ್ತದೆ. ಒಟ್ಟು 5 ಮರ್ಡರ್ ಕೇಸ್ಗಳು ಇವರ ಮೇಲೆ ದಾಖಲಾಗುತ್ತೆ. ಅದರ ನಂತರ ಅವರು ಆ ಫೀಲ್ಡಿಂದ ಹಿಂದೆ ಬರುವ ಪ್ರಶ್ನೆ ಇರಲಿಲ್ಲ.